ಚಿನ್ನದ ಕ್ಷೇತ್ರದಲ್ಲಿ ಮಿನುಗುತ್ತಿರುವಂತಹ ದಿ ಬ್ರ್ಯಾಂಡ್ ಹೆಸರು ಲಲಿತಾ ಜ್ಯುವೆಲರಿ. ಆ್ಯಂಡ್ ವೀಕ್ಷಕರೇ, ನಾವಿವತ್ತಿಲ್ಲಿದ್ದೀವಿ ಗೊತ್ತಾ, ಮಂಗಳೂರಲ್ಲಿ ದಿ ಟ್ರೆಂಡಿಂಗ್ ಜ್ಯುವೆಲರಿ ಶಾಪ್ ಲಲಿತಾ ಜ್ಯುವೆಲರಿಯಲ್ಲಿ. ಆ್ಯಂಡ್ ಈ ಕಾರ್ಯಕ್ರಮದ ಹೈಲೈಟ್ ಏನು ಗೊತ್ತಾ, ಡೈಮಂಡ್ ಡೇ ಹೀರೋ, ಚಾರ್ಜಸ್ ಎಲ್ಲ ಝೀರೋ. ಡೈಮಂಡ್ ಡೇ ಹೀರೋ, ಚಾರ್ಜಸ್ ಎಲ್ಲ ಝೀರೋ. ಎನಿ ಕನ್ಫ್ಯೂಷನ್ಸ್? ನೋ ಮೋರ್ ಕನ್ಫ್ಯೂಷನ್ಸ್. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಲೆಟ್ಸ್ ವಾಕ್ ಇನ್. Style is the best way to say who you are without speaking ಅಂತಾರೆ. To how to style yourself with diamonds at the best price, ಆ ಸೀಕ್ರೆಟ್ನ ಇವತ್ತು ರಿವೀಲ್ ಮಾಡ್ತೀವಿ ನೋಡಿ. ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ನೆಕ್ಲೇಸು, ಈ ನೆಕ್ಲೇಸ್ ಬಂದು ಇದನ್ನ ಎರಡು ಟೈಪಲ್ಲಿ ಹಾಕೋಕ್ಕಾಗುತ್ತೆ. ಇದನ್ನ ಜಸ್ಟ್ ರಿಮೂವ್ ಮಾಡಿ ಇಷ್ಟೇ ಹಾಕೋಕ್ಕೂ ಆಗುತ್ತೆ. ಬಟ್ ಇವತ್ತು ನಾವು ಮೇನ್ ಹೇಳಬೇಕಾಗಿರೋದು ಬಂದು ಈ ನೆಕ್ಲೇಸ್ ಅಥವಾ ಈ ಡೈಮಂಡ್ಸ್ ಏನಿದೆ, 0% ಮೇಕಿಂಗ್ ಚಾರ್ಜಸ್ ಆ್ಯಂಡ್ 0% ವೇಸ್ಟೇಜ್. ಎಲ್ಲದಕ್ಕಿಂತ ಹೆಚ್ಚಾಗಿ ದಿ ಸ್ಪೆಷಲ್ ಹೈಲೈಟ್ ಏನಪ್ಪ ಅಂತ ಕೇಳಿದರೆ, ದ್ಯಾಟ್ ಈಸ್ ದಿಸ್ EF ಕ್ವಾಲಿಟಿ ಆ್ಯಂಡ್ VVS ಕಲರ್ ಗ್ರೇಡ್. ಸೊ ಎಲ್ಲೂ ಸಿಗಲ್ಲ ನಾರ್ಮಲ್ ಆಗಿ. ಸೊ EF ಕ್ವಾಲಿಟಿ VVS ಕಲರ್ ಗ್ರೇಡ್ ಅಂತ ಹೇಳಿದರೆ ಇದು ಟಾಪ್ ನಾಚ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಈ ಕ್ವಾಲಿಟಿಲಿರುವಂಥ ಡೈಮಂಡ್ಸ್ ಇರುವಂಥದ್ದು ದಟ್ ಈಸ್ ಇನ್ ಲಲಿತಾ ಜ್ಯುವೆಲರಿ. ಆ್ಯಂಡ್ ದಿ ಸ್ಪೆಷಲ್ ಹೈಲೈಟ್ ಒನ್ಸ್ ಅಗೇನ್ ಐ ರಿಪೀಟ್, 0% ಮೇಕಿಂಗ್ ಚಾರ್ಜಸ್ ಆ್ಯಂಡ್ 0% ವೇಸ್ಟೇಜ್. ಆ್ಯಂಡ್ ಈ ಸ್ಟೋನ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ದ ಕಲರ್ಸ್ ದ್ಯಾಟ್ ಯು ವಿಶ್, ಆ ಕಲರ್ಸ್ನ ಹಾಕ್ಕೊಂಡು ಯು ಕ್ಯಾನ್ ಸೆಟ್ ಅಪ್ ಯೋರ್ ಜ್ಯುವೆಲರಿ. ಆ್ಯಂಡ್ ದ ಮೇನ್ ಥಿಂಗ್ ಇಸ್ ಲಲಿತಾ ಜ್ಯುವೆಲರಿಯಲ್ಲಿ ಯು ಕ್ಯಾನ್ ಕಸ್ಟಮೈಸ್ ಯೋರ್ ಜ್ಯುವೆಲರಿ ಬಿಕಾಸ್ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ. ಆ್ಯಂಡ್ ಯು ಕ್ಯಾನ್ ಕಸ್ಟಮೈಸ್ ಯೋರ್ ಡೈಮಂಡ್ಸ್ ಇನ್ ದ ವೇ ಯು ವಿಶ್. ಸೊ ವೀಕ್ಷಕರೇ, ನಾನು ಇವಾಗ ಹಾಕ್ಕೊಂಡಿರೋದು ಡೈಮಂಡ್ ವಿತ್ ಎಮರಾಲ್ಡ್ ಸ್ಟೋನ್ ಇರುವಂಥ ನೆಕ್ಲೆಸ್. ಆ್ಯಂಡ್ ಇವಾಗ ಹಾಕ್ತಿರೋದು ಡೈಮಂಡ್ ವಿತ್ ಎಮರಾಲ್ಡ್ ಸ್ಟೋನ್ ಇರುವಂಥ ಬ್ಯಾಂಗಲ್. ಆ್ಯಂಡ್ ದಿ ಹೈಲೈಟ್ ಆಫ್ ಲಲಿತಾ ಜ್ಯುವೆಲರಿ ಏನು ಗೊತ್ತಾ, VVS ಕ್ವಾಲಿಟಿ EF ಕಲರ್ ಗ್ರೇಡ್. ಇದರ ಬಗ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ಸ್ಟಿಲ್ ಮೋರ್ ಹೈಲೈಟ್ಸ್ ಏನು ಅಂತ ಕೇಳೋದಾದರೆ 100% ಬೈಬ್ಯಾಕ್ ಇದೆ. ಆ್ಯಂಡ್ ಅದರ ಜೊತೆಗೆ ಪರ್ ಕ್ಯಾರೆಟ್ 56,000 ಚಾರ್ಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗಷ್ಟೇ ಏನು ಹೇಳಿನೋ ನಾನು, ದಟ್ ಈಸ್ 0% ಮೇಕಿಂಗ್ ಚಾರ್ಜಸ್ ಆ್ಯಂಡ್ 0% ವೇಸ್ಟೇಜ್. ಈ ಆಫರ್ ಇರುವಂಥದ್ದು ಮಂಗಳೂರು ಬ್ರಾಂಚಲ್ಲಿ ಮಾತ್ರ. ಸೊ ಆಲ್ ದ ಮ್ಯಾಂಗ್ಳೂರಿಯನ್ಸ್, ಡೋಂಟ್ ಮಿಸ್ ದ ಆಫರ್, ಬಿ ರೆಡಿ ಟು ಅವೈಲ್ ದ ಆಫರ್ ಅಂತ ಹೇಳ್ತಾ, ಎಸ್, ನೆಕ್ಸ್ಟ್ ಡೀಟೇಲ್ಸ್ ನೆಕ್ಸ್ಟ್ ಜ್ಯುವೆಲರಿಲಿ ಕೊಡ್ತೀನಿ. This is ruby stone ಇರುವಂತಹ ಡೈಮಂಡ್ ನೆಕ್ಲೆಸ್. ಲುಕ್ ಹೌ ಕ್ಲಾಸಿ ಇಟ್ ಈಸ್. ನೆಕ್ಲೆಸ್ ನೋಡಿ, ಸುಂದರ. VA ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ಜಾಸ್ತಿ. ನಿಜ? ಹಾಗಾದ್ರೆ VA ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ? ಇಲ್ಲ. ಲಲಿತಾನಲ್ಲಿ ಡೈಮಂಡ್ ಹೀರೋ, ಚಾರ್ಜಸ್ ಎಲ್ಲವೂ ಝೀರೋ. ವಜ್ರ ಆಭರಣ ಮೇಕಿಂಗ್ ಚಾರ್ಜಸ್ ಮಾರ್ಕೆಟ್ ನಲ್ಲಿ 3,000, 4,000. ನಿಮ್ಮ ಲಲಿತಾನಲ್ಲಿ ಝೀರೋ. VA ಚಾರ್ಜಸ್ ಮಾರ್ಕೆಟ್ ನಲ್ಲಿ 15%, 20%. ನಿಮ್ಮ ಲಲಿತಾನಲ್ಲಿ ಅದೂ ಝೀರೋ. ಕ್ಯಾರೆಟ್ ಪ್ರೈಸ್ ನಿಮ್ಮ ಲಲಿತಾನಲ್ಲಿ ಓನ್ಲಿ 56,000. ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವೇ ಚೆಕ್ ಮಾಡಿ. ಈಗ ಮಂಗಳೂರಿನಲ್ಲಿ ಮಾತ್ರ. And you know what? One more special highlight is, ಇದು ಬಂದು IGI ಸರ್ಟಿಫೈಡ್ ಡೈಮಂಡ್ಸ್. IGI ಅಂದರೆ ಇಂಟರ್ನ್ಯಾಷನಲ್ ಜೆಮಲಾಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಸರ್ಟಿಫೈಡ್ ಆಗಿರುವಂಥ ಡೈಮಂಡ್. ದಿ ವೆರಿ 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 ಬೆಸ್ಟ್ ಕ್ವಾಲಿಟಿ ಆಫ್ ಡೈಮಂಡ್ಸ್. ಆ್ಯಂಡ್ ವೀಕ್ಷಕರು, ನಾವು ಹೇಳ್ತಿರೋದು ಏನು ಗೊತ್ತಾ, ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಡೈಮಂಡ್ಸ್ನ ಬೈ ಮಾಡಿ ಅಂತ ವಿ ಆರ್ ನಾಟ್ ರಿಕ್ವೆಸ್ಟಿಂಗ್. ಅದರ ಬದಲು ಒಂದ್ಸಲ ಬನ್ನಿ, ನೀವು ಒಂದ್ಸಲ ಇಲ್ಲಿ ಭೇಟಿ ಕೊಟ್ಟು ಯಾವಾಗ ವಿಸಿಟ್ ಮಾಡ್ತೀರೋ ಆವಾಗ ನಿಮಗೆ ಕಂಪ್ಯಾರಿಸನ್ ಗೊತ್ತಾಗುತ್ತೆ, ಯಾಕೆ ಲಲಿತಾ ಜ್ಯುವೆಲರಿ ಇಸ್ ದಿ ವೆರಿ ಬೆಸ್ಟ್ ಅಂತ. ನೀವಾಗೆ ಯಾವಾಗ ಕಂಪೇರ್ ಮಾಡ್ತೀರಾ, ಆಮೇಲೆ ಕ್ವಶನ್ ಮಾರ್ಕೇ ಇರಲ್ಲ. ಸೊ ಕಮ್ ಆ್ಯಂಡ್ ವಿಸಿಟ್. ಆ್ಯಂಡ್ ಇವಾಗ ನಾನು ಹಾಕ್ಕೊಂಡಿರೋದು ಯಾವ್ದು ಗೊತ್ತಾ, ದಿ ಫ್ಯಾನ್ಸಿ ಬ್ಯಾಂಗಲ್.
ವೀಕ್ಷಕರೇ, ನಮ್ಮ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ಇದೇ ರೀತಿ ಡಿಸೈನ್ ಇರೋ ಬ್ಯಾಂಗಲ್ಸ್ ಬೇಕು, ಇದೇ ರೀತಿ ಡಿಸೈನ್ ಇರೋ ನೆಕ್ಲೆಸ್ ಬೇಕು ಅಂತ. ಕಸ್ಟಮೈಸ್ಡ್ ಆಗಿರಬೇಕು, ನಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ ಯಾವ ರೀತಿ ಹಾಕಿರ್ತಾರೋ, ನಮ್ಮ ಫೇವ್ರೆಟ್ ಮೂವಿಯಲ್ಲಿ ಯಾವ ರೀತಿ ಹಾಕಿರ್ತಾರೋ, ಇನ್ಸ್ಟಾಗ್ರಾಮ್ ರೀಲ್ಸ್ ಸಾಕಷ್ಟು ಇರುತ್ತೆ. ಸೊ ಇದೆಲ್ಲ ಡಿಸೈನ್ಸ್ ನೋಡಿ ಇಂಥದ್ದೇ ಡಿಸೈನ್ಸ್ ಬೇಕು ಅಂತ ಇರುತ್ತೆ. ಆದರೆ ಇಂಥದ್ದೇ ಡಿಸೈನ್ಸ್ ಬೇಕು ಅಂತ ಹೇಳೋದಾದರೆ ಕಸ್ಟಮೈಸ್ ಮಾಡ್ಕೋಬೇಕು. ಸೊ ಲಲಿತಾ ಜ್ಯುವೆಲರಿ ಇಸ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್ ವೆರ್ ಯು ಕ್ಯಾನ್ ಕಸ್ಟಮೈಸ್ ಯುವರ್ ಜ್ಯುವೆಲರಿ. ಬೇಕಾದ ರೀತಿಯಲ್ಲಿ ಬೇಕಾದ ಡಿಸೈನ್ನ ಕಸ್ಟಮೈಸ್ ಮಾಡ್ಕೋಬೋದು. ಇನ್ನೊಂದು ವಿಷಯ ಏನು ಗೊತ್ತಾ, ದೇರ್ ಆರ್ 63 ಶೋರೂಮ್ಸ್ ಆಲ್ ಓವರ್ ಸೌತ್ ಇಂಡಿಯಾ ಆ್ಯಂಡ್ 7 ಶೋರೂಮ್ಸ್ ಇನ್ ಕರ್ನಾಟಕ. ತುಂಬ ಕಮ್ಮಿ ಟೈಮಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಬೇಕು ಅಂತ ಹೇಳಿದರೆ ದಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್ ಎಟ್ ಆಲ್. ಇದಾಗಿರೋದು ಒಂದೇ ಒಂದು ಕಾರಣದಿಂದ ಇವ್ರು ಕೊಡ್ತಾ ಇರುವಂಥದ್ದು ಅಮೇಝಿಂಗ್ ಕ್ವಾಲಿಟಿ ಜೊತೆಗೆ ನಮ್ಮೆಲ್ಲರಿಗೂ ನಂಬಿಕೆಯ ಒಂದು ಫೋಬಿಯಾ ಇರುತ್ತೆ ಅಲ್ವಾ, ನಂಬೋದಾ ನಂಬಕ್ಕಾಗುತ್ತಾ ಇಲ್ವಾ ಅನ್ನೋದು. ಎವ್ರಿಥಿಂಗ್ ಇನ್ ಲಲಿತಾ ಜ್ಯುವೆಲರೀಸ್ ಪಕ್ಕಾ ಟ್ರಾನ್ಸ್ಪರೆಂಟ್, ನೋ ಹಿಡನ್ ಚಾರ್ಜಸ್. ಡೈಮಂಡ್ ಕ್ವಾಲಿಟಿನ ನೀವು ಸ್ವತಃ ಬಂದು ಚೆಕ್ ಮಾಡ್ಬೋದು. ಅದಕ್ಕೆ ಆವಾಗಿಂದ ಹೇಳ್ತಾ ಇದ್ದೀನಿ ನಾನು, ನೀವು ಏನೇ ಇದ್ರು ಕೂಡ ಜಸ್ಟ್ ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ. Until you experience the vibe here, the ambience here, it is a different level ಅಂತಲೇ ಹೇಳ್ಬೋದು. ವೀಕ್ಷಕರೇ, ಏನು ಗೊತ್ತಾ, ಮಾರ್ಕೆಟಲ್ಲಿ ಪ್ರತಿ ಗ್ರಾಮಿಗೆ ಐ ಥಿಂಕ್ ದ ಮೇಕಿಂಗ್ ಚಾರ್ಜಸ್ ಆರ್ ಅರೌಂಡ್ 4,000 to 5,000 ಆ್ಯಂಡ್ ವೇಸ್ಟೇಜ್ ಚಾರ್ಜಸ್ ಬಂದು ಮಿನಿಮಮ್ 15% to 20% ಆದರೂ ಇದ್ದೇ ಇರುತ್ತಲ್ವಾ. ಬಟ್ ಲಲಿತಾ ಜ್ಯುವೆಲರಿಲಿ 0% ಮೇಕಿಂಗ್ ಚಾರ್ಜಸ್, 0% ವೇಸ್ಟೇಜ್. ಆದ ಕಾರಣನೇ ಹೇಳ್ತಾ ಇದ್ದೀವಿ, ಡೈಮಂಡ್ ಡೇ ಹೀರೋ, ಮೇಕಿಂಗ್ ಚಾರ್ಜಸ್ 0. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇತ್ತೀಚೆಗೆ ಸ್ಪಿರಿಚುವಲ್ ರೀಲ್ಸ್ ಬಂದು ತುಂಬಾ ಹೈಲೈಟ್ ಆಗ್ತಾ ಇದೆ. ಸೊ ಎಲ್ಲಾನು ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಯಾವಾಗ ಇಂಪ್ರಿಂಟ್ ಆಗುತ್ತೋ ಆವಾಗ ಎವ್ರಿಥಿಂಗ್ ವಿಲ್ ಬಿ ಕನ್ವರ್ಟಿಂಗ್ ಇಂಟು ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಆದ ಕಾರಣನೇ ನಿಮ್ಮ ಮೈಂಡಲ್ಲಿ ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಡೈಮಂಡ್ ಕ್ವಾಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಂಪ್ರಿಂಟ್ ಆಗಬೇಕು ಅಂತ ಹೇಳಿದರೆ ಪ್ಲೀಸ್ ಕಮ್ ಟು ಲಲಿತಾ ಜ್ಯುವೆಲರಿ. ಬೈ ಮಾಡೋದು ಮತ್ತು ನಿಮಗೆ ಬಿಟ್ಟಿದ್ದು, ಬಟ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ವೈಬ್ ಓವರ್ ಹಿಯರ್. ಕಂಪೇರ್ ಮಾಡಿ. ನೀವು ಇಲ್ಲಿಗೆ ಬಂದ ನಂತರ ನಾವು ಐ ಸೆಡ್ ನಾ ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್ ಅಂತ. ಸೊ ಬನ್ನಿ, ಕಂಪೇರ್ ಮಾಡಿ ಬೇರೆ ಅಂಗಡಿಗೂ ಲಲಿತಾ ಜ್ಯುವೆಲರಿಗೂ ಯಾಕಿಷ್ಟು ಹೈಲೈಟ್ ಆಗ್ತಾ ಇದೆ ಲಲಿತಾ ಜ್ಯುವೆಲರಿ ಅಂತ, ಆವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವೀಕ್ಷಕರೇ, ಏನು ಗೊತ್ತಾ, ಮಾರ್ಕೆಟಲ್ಲಿ ಮೇಕಿಂಗ್ ಚಾರ್ಜಸ್ ಅರೌಂಡ್ 4,000 to 5,000 ಇದೆ. ಆ್ಯಂಡ್ ವೇಸ್ಟೇಜ್ ಚಾರ್ಜಸ್ ಬಂದು ಮಿನಿಮಮ್ 15% to 20% ಆದರೂ ಇದ್ದೇ ಇರುತ್ತೆ. ಆದರೆ ಲಲಿತಾ ಜ್ಯುವೆಲರಿಯಲ್ಲಿ 0% ಮೇಕಿಂಗ್ ಚಾರ್ಜಸ್, 0% ವೇಸ್ಟೇಜ್. ಆದ ಕಾರಣನೇ ಹೇಳ್ತೀವಿ ನಾವು, ಡೈಮಂಡ್ ಡೇ ಹೀರೋ, ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ 0. ಲಲಿತಾನಲ್ಲಿ ಡೈಮಂಡ್ ಹೀರೋ, ಚಾರ್ಜಸ್ ಎಲ್ಲ 0. ಮಾರ್ಕೆಟ್ನಲ್ಲಿ ಡೈಮಂಡ್ಗೆ ಮೇಕಿಂಗ್ ಚಾರ್ಜಸ್ ಪ್ರತಿ ಗ್ರಾಮ್ಗೆ 3,000 4,000 ನಡುವೆ ಇರ್ತವೆ. ನಿಮ್ಮ ಲಲಿತಾದಲ್ಲಿ ಅದು ಶೂನ್ಯವಾಗಿದೆ. ಡಿಎ ಚಾರ್ಜಸ್ ಮಾರ್ಕೆಟ್ನಲ್ಲಿ 15% 20%, ನಿಮ್ಮ ಲಲಿತಾನಲ್ಲಿ ಅದೂ 0. Current price ನಿಮ್ಮ ಲಲಿತಾನಲ್ಲಿ is only ₹56,000. ನಲ್ಲಿ ಎಷ್ಟು ಅಂತ ನೀವೇ ಚೆಕ್ ಮಾಡಿ. ಮಂಗಳೂರಿನಲ್ಲಿ ಮಾತ್ರ. ವೀಕ್ಷಕರೇ, ಇವಾಗ ಒಬ್ರು ಕ್ಲೈಂಟ್ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ವಿಲ್ ಆಸ್ಕ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಆ್ಯಂಡ್ ನಿಮ್ಮ ಊರು? ಮೇಡಮ್ ನಮಸ್ತೆ, ನನ್ನ ಹೆಸರು ಬಂದು ಮಲ್ಲಿಕಾ. ನಾನು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ. ಬ್ಯಾಂಗ್ಳೂರಲ್ಲಿ ನಾನು ರೆಗ್ಯುಲರ್ ಕಸ್ಟಮರ್ ಆಗಿದೆ. ಹಾಗೆ ಇಲ್ಲಿ ವಿಸಿಟ್ ಕೊಟ್ಟೆ, ಇಲ್ಲಿ ಆಫರ್ ಇದೆ ಅಂತ ಗೊತ್ತಾಗಿತ್ತು. ಹಾಗೆ ಡೈಮಂಡ್ ಸ್ವಲ್ಪ ನೋಡೋಣ, ಮದುವೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಕಲೆಕ್ಷನ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಇವತ್ತು ಬಂದಿರೋದು ಫಂಕ್ಷನ್ಗೆ ಪರ್ಚೇಸ್ ಮಾಡ್ಲಿಕ್ಕೆ? ನಮ್ಮ ಅಣ್ಣನ ಮದುವೆ ಇತ್ತು, ಮಗಳಿಗೆ ಮದುವೆ ಇದೆ. ಅದೇ ಫಂಕ್ಷನಿಗೆ ಗಿಫ್ಟ್ ಕೊಡೋಣ ಅಂತ ಇಲ್ಲಿ ಬಂದಿರೋ ಕಲೆಕ್ಷನ್ ನೋಡೋಕ್ಕೆ. ಇಲ್ಲಿ ಬಂದು ನೋಡಿದರೆ ಡೈಮಂಡಲ್ಲಿ ಮೇಕಿಂಗ್ ವೇಸ್ಟೇಜಲ್ಲಿ ಕಂಪ್ಲೀಟ್ಲಿ 0% ಇದೆ. ಹಾಗೆ ಒಂದು ಕಲೆಕ್ಷನಲ್ಲಿ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಬರೀ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ಅಥವಾ ಬೇರೆ ಏನಾದರೂ ಪರ್ಚೇಸ್ ಮಾಡಿದ್ರಾ? ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾನು ತುಂಬ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಕೂಡ ಸ್ಕೀಮ್ ಎಲ್ಲ ಚೆನ್ನಾಗಿದೆ. ನಾನು ಆಲ್ರೆಡಿ ತುಂಬ ಸ್ಕೀಮ್ ಎಲ್ಲ ಜಾಯಿನ್ ಆಗಿದೆ. ತುಂಬ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಮೇಡಮ್. ಓಕೆ, ಇದಿವಾಗ ಗಿಫ್ಟ್ ಕೊಡಬೇಕು ಅಂತ ಬಂದಿರೋದು. ನಿಮ್ಮ ಮ್ಯಾರೇಜ್ ಆಗಿದೆಯಾ? ಇಲ್ಲ ಮೇಡಮ್, ನಾನು ಸೊ ನಿಮ್ಮ ಮ್ಯಾರೇಜ್ಗೂ ಇಲ್ಲಿಂದನೇ ಪರ್ಚೇಸಾ? ಇಲ್ಲಿಂದಲೇ ಪರ್ಚೇಸ್ ಮಾಡಿ. ಓಕೆ, ನಿಮಗೆ ಸ್ಪೆಷಲ್ ಆಗಿ ಲಲಿತಾ ಜ್ಯುವೆಲರಿಲಿ ಏನು ಇಷ್ಟ ಆಗುತ್ತೆ? ಲೈಕ್ ವಾಟ್ ಯು ಲೈಕ್ ಅಬೌಟ್ ವೈ ಎವ್ರಿ ಟೈಮ್ ಲಲಿತಾ ಜ್ಯುವೆಲರಿನೇ ಬರಬೇಕಾದ್ರೆ ಅನ್ನೊಂದು ರೀಸನ್ ಇರಬೇಕಲ್ವಾ? ಹೌದು, ಇಲ್ಲಿಗೆ ಬಂದಾಗ ಇಲ್ಲಿ ಟ್ರೀಟ್ ಮಾಡೋದು ಅಥವಾ ಏನು ಕೇರಿಂಗ್ ಆ ಥರ ಫ್ರೆಂಡ್ಲಿ ಆಗಿರೋದು ತುಂಬ ಇಷ್ಟ ಆಗುತ್ತೆ. ಬಂದು ನಾನು ತುಂಬ ರೆಗ್ಯುಲರ್ ಕಸ್ಟಮರ್ ಆಗಿದ್ದೆ. ಯಾಕಂದ್ರೆ ಬ್ಯಾಂಗ್ಳೂರಿಂದ ಕೂಡ ಬಂದೆ, ಇಲ್ಲಿ ಮಂಗಳೂರು ಕೂಡ ಬರ್ತಾ ಇದ್ದೀನಿ. ಇವಾಗ ಬಂದು 3 ಇಯರ್ಸ್ ಆಯಿತು. ಹಾಗೆ ಇಲ್ಲಿ ಕೂಡ ಜಾಯಿನ್ ಆಗ್ತಿದೆ. ಈಗ ಡೈಮಂಡ್ ಆಫರ್ ಇದೆ, ತೊಗೊಂಡೋಗೋಣ ಅಂತ ಬಂದೆ. ಓಕೆ. ಆ್ಯಂಡ್ ಲಲಿತಾ ಜ್ಯುವೆಲರಿದ ಸ್ಪೆಷಲ್ ಹೈಲೈಟ್ ಬಂದು ಟ್ರಾನ್ಸ್ಪರೆಂಟ್ ಎಲ್ಲನೂ, ಐ ಮೀನ್ ಆಲ್ಮೋಸ್ಟ್ ಕ್ವಾಲಿಟಿ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ ಎವ್ರಿಥಿಂಗ್. ನಿಮಗೂ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹಾಂ ಮ್ಯಾಮ್, ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಇವರು ಎಲ್ಲ ಚೆನ್ನಾಗಿದೆ. ಟ್ರೀಟ್ ಎಲ್ಲ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಲಲಿತಾನಲ್ಲಿ ಡೈಮಂಡೇ ಹೀರೋ. ಚಾರ್ಜಸ್ ಎಲ್ಲ ಝೀರೋ. ವಜ್ರ ಆಭರಣ ಮೇಕಿಂಗ್ ಚಾರ್ಜಸ್ ಮಾರ್ಕೆಟ್ ನಲ್ಲಿ 3,000 4,000. ನಿಮ್ಮ ಲಲಿತಾನಲ್ಲಿ ಝೀರೋ. ವಿಎ ಚಾರ್ಜಸ್ ಮಾರ್ಕೆಟ್ ನಲ್ಲಿ 15% 20%. ನಿಮ್ಮ ಲಲಿತಾನಲ್ಲಿ ಅದೂನು ಝೀರೋ. ಕ್ಯಾರೆಟ್ ಪ್ರೈಸ್ ನಿಮ್ಮ ಲಲಿತಾನಲ್ಲಿ ಓನ್ಲಿ 56,000. ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವೇ ಚೆಕ್ ಮಾಡಿ. ಲಲಿತಾ ಮಂಗಳೂರಿನಲ್ಲಿ ಮಾತ್ರ. ಓಕೆಪ್ಪ, ಶೋರೂಮ್ ಇರೋದಿಲ್ಲಪ್ಪ PVS ಸರ್ಕಲ್ ಹತ್ರ ಖುಷಿ ಸದನ ಬಿಲ್ಡಿಂಗಲ್ಲಿ. ಸೊ ವೀಕ್ಷಕರೇ, ಒನ್ಸ್ ಅಗೇನ್ ಐ ವಿಲ್ ಆಫರ್ ಇರುವಂಥದ್ದು ಫಾರ್ ಅ ವೆರಿ 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 ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಮ್ಯಾಂಗ್ಳೂರಿಯನ್ಸ್ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ಆ್ಯಂಡ್ ಯಾರೆಲ್ಲ ಮಂಗಳೂರಲ್ಲಿ ಇಲ್ವೋ, ಮನ್ಸಿದ್ರೆ ಮಾರ್ಗ, ನೀವು ಎಲ್ಲಿಯೇ ಇದ್ರೂ ಕೂಡ ಈ ಆಫರ್ ಬೇಕು ಅನ್ನೋದಾಗಿದ್ರೆ ಪ್ಲೀಸ್ ವಿಸಿಟ್ ಮ್ಯಾಂಗ್ಳೂರ್ PVS ಸರ್ಕಲ್ ಹತ್ರ ಖುಷಿ ಸದನ ಬಿಲ್ಡಿಂಗಲ್ಲಿ ದಿ ಒನ್ ಆ್ಯಂಡ್ ಓನ್ಲಿ ಲಲಿತಾ ಜ್ಯುವೆಲರಿ.